ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಸೋಲೆ ಆಗಲಿ ಮುಂಬರುವ ಲೋಕಸಭೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಗೆದ್ದು ತೋರಿರುವ ಉತ್ಸಾಹ ಕಾರ್ಯಕರ್ತರಲ್ಲಿರಬೇಕು. ರಾಷ್ಟ್ರ ವಿರೋಧಿ ಶಕ್ತಿಗಳು ಬಿಜೆಪಿಯನ್ನು ಸೋಲಿಸಲು ವಿವಿಧ ರೀತಿಯ ಷಡ್ಯಂತ್ರ ಮಾಡುತ್ತಿರುವ ಎಚ್ಚರಿಕೆಯನ್ನು ಕರ್ನಾಟಕ ಚುನಾವಣೆ ನೀಡಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಹೇಳಿದ್ದಾರೆ. ಅವರು ಅಂಬಿಕಾ ರೋಡ್ನ ಗಟ್ಟಿ ಸಮಾಜ ಭವನದಲ್ಲಿ ಜರುಗಿದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ಕೃತಜ್ಞತಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಅಭಿವೃದ್ಧಿ ಕೆಲಸ ಪೋನಗಲ ಹಿಂಗೆ ಆತಂಕಗಳು ಬರೋದಿತ್ತು, ಪ್ರತಿ ಸಂದರ್ಭಲ್ಲ ತೊಂದರೆ ಬರೋದಿತ್ತು. ಈ ಸಲ ಜಿಲ್ಲಾ ಪಂಚಾಯತ್ ಉಡುಪುನಗಲ ಹಿಂಗೆ ಕಾದರ್ ಮಸ್ತ್ ತೊಂದರೆ ಮಲ್ದೇರು ಕೆಲಸ ಮಲ್ಪನ ಓಡೆ ಮುಟ್ಟ ಮಲ್ದೇರು ಬಂಡೆ ಪಾಟ್ನ ಜಲ್ಲಿನ ದೆಪ್ಪದು ಕೊನೆಯದು ಅಪ್ಪಗ ಮನಸ್ಸು ಮನೋದಿತ್ತು. ಯಾಪನ ಒಂಜಿ ದಿನ ಈ ಜನಕ್ಕೆ ಸವಾಲು ತೋಜಾವಡು ಎಂಕ್ಲ ದಾದ ಮಲ್ಪರೆ ಆಪನ ತೋಜಾವಡು ಪನ್ಪನ ಮನಸ್ಸು ಆತಂಕಲು ಯಾಪಲ ಆವಂದಿತ್ತು. ಹೆಂಗೆ ಅರೆಕಳದ ಯಾಪಲ ನೆನೆಪಾಪನ ಅರೆಕಳ ಗ್ರಾಮದಾಗಲಿ ಪಾಪ ಒಂಜಿ ನೀರ್ದ ಕನೆಕ್ಷನ್ ಸಮೇತ ಕೊರ್ರೆ ಬಿಡೋದಿದ್ದಾನೆ. ಒಂಜಿ ನೀರ್ದ ಕನೆಕ್ಷನ್ ಕೊರ್ಪುನಲ್ಲ, ಒಂಜಿ ಫ್ಲೆಕ್ಸ್ ಬಾಂಡಲ್ಲ, ಕೇಸರೋಡದ ಅಂಚಿನ ಜಾಗ ಫ್ಲೆಕ್ಸ್ ಬಾಂಡರ ಬಿಡೋದಿದ್ದಾನೆ. ಆ ಉಳ್ಳಾಲ ನಗರದ ಕೌನ್ಸಿಲರ್ನಗಲೇ ಪಾಪ ಬೇಲೆ ಮಲ್ಪರೆ ಬಿಡೋದಿದ್ದಾನೆ. ಕೋಟೆಗಾಡರ ಪಟ್ಟಣ ಪಂಚಾಯತ್ ಮೆಂಬರ್ ಆದಿತ್ತನಲ್ಲ ಅಗ್ಲ ಗ್ರಾಂಟ್ ಅನ್ಕೊನೋದು 6 ಅರೆಗೆ ಬಿಡ್ತಾನೆ.